ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚು ಹಣವನ್ನ ಕೋವಿಡ್ ಸೋಂಕಿತರಿಂದ ವಸೂಲು ಮಾಡುವವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗರಿಕರ ಸಹಭಾಗಿತ್ವದೊಂದಿಗೆ ಕೋವಿಡ್-19 ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಅಂತ ಹೇಳಿದಂತಹ ಅವರು ಜಿಲ್ಲೆಯಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯವಾಗಿ ವಾರ್ಡ್ ಮಟ್ಟದಲ್ಲಿ ಕಾರ್ಯಪಡೆಗಳನ್ನು ರಚಿಸಲಾಗಿದೆ. ಮುಂದಿನ ಹಂತದಲ್ಲಿ ಶಿಕ್ಷಣ ಇಲಾಖೆಯ ಶಿಕ್ಷಕರು ಹಾಗೂ ವಿದ್ಯಾವಂತರ ಸಹಾಯದೊಂದಿಗೆ ಸ್ಥಳೀಯ ಕಾರ್ಯಪಡೆಗಳನ್ನು ಸಕ್ರಿಯಗೊಳಿಸುವಂತಹ ಗುರಿಯನ್ನ ಹೊಂದಲಾಗಿದೆ ಅಂತ ಹೇಳಿದರು. ಇದರೊಳಗಡೆ ಕೆಲವೊಂದು ಕಡೆಗಳಲ್ಲಿ ಲೋಕಲಿ ನಮ್ಮಲ್ಲಿ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ ಲೆವೆಲ್ ಟಾಸ್ಕ್ ಫೋರ್ಸ್ ಆಗಿದೆ, ಮತ್ತು ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ಗಳು ಕೂಡ ಆಗಿದೆ. ಮತ್ತು ಕೆಲವೊಂದು ಕಡೆಗಳಲ್ಲಿ ನಮ್ಮಲ್ಲಿ ಈಗ ಸ್ವಲ್ಪ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ, ಕಾಡು ಇರುವಂಥ ಪ್ರದೇಶಗಳಾಗಿರೋದ್ರಿಂದ ಸ್ಥಳೀಯವಾಗಿ ನಾವು ಸಿವಿಲ್ ವಾರ್ಡನ್ಸ್ಗಳನ್ನು ಕೂಡ ಅಲ್ಲಿ ಎಜುಕೇಟೆಡ್ ಇರುವಂಥ ವ್ಯಕ್ತಿಗಳ ವಾಲಂಟಿಯರ್ಸ್ಗಳ ಸಹಾಯವನ್ನು ತೆಗೆದುಕೊಂಡು ಅವರಲ್ಲಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಕೆಪಾಸಿಟಿ ಬಿಲ್ಡಿಂಗ್ ಎಕ್ಸಸೈಸನ್ನು ನಾವು ಮಾಡ್ತೀವಿ. ಕೋವಿಡ್ ಕುಂದುಕೊರತೆಯ ಸಹಾಯವಾಣಿಯನ್ನ ಜಿಲ್ಲೆಯಲ್ಲಿ ಆರಂಭಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುರಿ ಇದೆ. ಗಡಿಭಾಗದ ಜನರ ಸಮಸ್ಯೆಯನ್ನ ಬಗೆಹರಿಸಲು ಸರ್ಕಾರದ ನಿಯಮಾವಳಿಯ ವ್ಯಾಪ್ತಿಯೊಳಗೆ ಗಮನ ಹರಿಸುವುದಾಗಿ ತಿಳಿಸಿದರು. ಒಂದು ಏನಾದರೂ ನಮ್ಮದು ಗ್ರೀವೆನ್ಸ್ ರಿಡ್ರೆಸಲ್ ಒಂದು ಸಪ್ರೇಟಾಗಿ ಒಂದು ಪ್ಲ್ಯಾಟ್ಫಾರ್ಮನ್ನು ಕೂಡ ಯಾರಿಗಾದರೂ ಏನಾದರೂ ಕುಂದುಕೊರತೆಗಳಿದ್ದರೆ ಈ ಕೋವಿಡ್ ಕುರಿತಾಗಿ ಅದಕ್ಕೆ ಒಂದು ಡೆಡಿಕೇಟೆಡ್ ಟೈಪ್ ಒಳಗಡೆ ಆ ಒಂದು ಗ್ರೀವೆನ್ಸ್ ರಿಡ್ರೆಸಲ್ನ ಮಾಡೋದಕ್ಕೆ ಸಪ್ರೇಟಾಗಿ ಒಂದು ಹೆಲ್ಪ್ಲೈನ್ ಟೈಪ್ ಒಳಗಡೆ ಅದನ್ನು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಇದೆ, ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟ್ರೆಂಥನ್ ಮಾಡೋದಕ್ಕೆ ಜಿಲ್ಲಾಡಳಿತದಿಂದ ನಾವು ಕ್ರಮ ವಹಿಸ್ತೀವಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರೂಪಾ ಎಂ.ಜೆ. ಜೊತೆಗಿದ್ರು.